ಬುಧವಾರ ಬಯ್ಯದ ಜಿಲ್ಲಾ ವರದಿಲು 2 ಹೊಸ ಕೊರೋನಾ ಕೇಸ್ ಪತ್ತೆಯಾದವು. 2 ಜನರ ಪಿದೈ ರಾಜ್ಯದ ಬೈದಿನಕಲು ಅಂಚನೆ 4 ಜನ ಚಿಕಿತ್ಸೆ ಪೂರೈಸಾದ ಬಿಡುಗಡೆ ಆದರು. ಜಿಲ್ಲೆಡು 4 ಹೆಚ್ಚಿನ ಕೊರೋನಾ ಪ್ರಯೋಗಾಲಯಗಳ ಸ್ಥಾಪನೆ ಆವಡು ತಾಂತ್ರಿಕ ತಜ್ಞರೆಲ್ಲ ಒದಗಿಸಾವಡು ಪಂಡದು ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರು ವೈದ್ಯಕೀಯ ಸಚಿವರು ಡಾಕ್ಟರ್ ಸುಧಾಕರ್ಗೆ ಮನವಿ ಮಾಡಿದ್ದಾರೆ. ಅಂಚನೆ ಶಾಲೆ ಪುನರಾರಂಭದ ಬಗೆಟ್ ರಾಜ್ಯದ ಮಾರ್ಗದರ್ಶಿಗಳು ಜಿಲ್ಲಾಡಳಿತ ಸಮಾಲೋಚನೆಯಲ್ಲಿ ನಡೆದಿದೆ. ಬುಧವಾರ ಬಯ್ಯದ ಜಿಲ್ಲಾ ವರದಿಡು 2 ಹೊಸ ಕೊರೋನಾ ಪ್ರಕರಣ ದಾಖಲಾತಂದು ಕರಿ ಕೆಲವು ದಿನದ ಸಂಖ್ಯೆಗೆ ಹೋಲಿಸಾಂಡ ಇದು ಒಂತೆ ಸಮಾಧಾನದ ಸಂಗತಿ. 25 ವರ್ಷ ಪ್ರಾಯದ ಜವಣೆ ದೆಹಲಿರ್ದು ಬತ್ತದು ಕ್ವಾರಂಟೈನ್ ಇತ್ತಿನಾರು. ನನೊರಿ 35 ವರ್ಷದಾರು ಪೂನಾರ್ದು ಬತ್ತಿನಾರು ಕ್ವಾರಂಟೈನ್ದ ಅವಧಿ ಮುಗಿದು ಇಲ್ಲಡು ಇತ್ತಿನಾರಿಗೆ ಜ್ವರದ ಲಕ್ಷಣಗಳು ತೋಜಿದು ಬತ್ತದು ಕೊರೋನಾ ದೃಢ ಆತಂಡು. ಮೊಕ್ಲೇನು 2 ಜನರ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಾದರು. ಇತ್ತೆ ಒಟ್ಟು 59 ಜನ ಸಕ್ರಿಯವಾದ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ ಚಿಕಿತ್ಸೆಡು ಉಳ್ಳೇರು. 4 ಜನ ಚಿಕಿತ್ಸೆಯನ್ನು ಪೂರೈಸಾದ ಆಸ್ಪತ್ರೆ ಹಿಡಿದು ಬಿಡುಗಡೆ ಆತೇರು. ದಕ್ಷಿಣ ಕನ್ನಡ ಜಿಲ್ಲೆಗೆ ಕೋವಿಡ್ ಪರೀಕ್ಷೆದ ಪ್ರಯೋಗಾಲಯಗಳನ್ನು ಹೆಚ್ಚ ಮನ್ಪಡು ಲ್ಯಾಬ್ ತಾಂತ್ರಿಕ ತಜ್ಞರೆಲ್ಲ ಒದಗಿಸಾವಡು ಪಂಡದು ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ವೈದ್ಯಕೀಯ ಸಚಿವರು ಡಾಕ್ಟರ್ ಸುಧಾಕರ್ಗೆ ಮನವಿ ಮಲ್ತೊಂಡರು. ಅಂಚನೆ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಡಯಾಲಿಸಿಸ್ ಯಂತ್ರವನ್ನು ಒದಗಾವಡು ಪಂಡದ್ಲ ಅದು ಈ ಸಂದರ್ಭಡು ಮನವಿ ಮಲ್ತದೇರು. ಒಟ್ಟಾರೆಯಾದ ಮರೆಯಲ್ಲದ ಒಟ್ಟಿಗೆ ನನ್ನ ಕೊರೋನಾನು ಎದುರಿಸಾವಡ ಆತನು ಶಾಲೆದ ಪುನರಾರಂಭಗಳ ಪಾತ್ರ ಕಥೆಲು ತಯಾರಿಲು ಆವೊಂದುಂಡು. ವೈಯಕ್ತಿಕವಾಗಿ ಹೇಳೋದಾದರೆ ನಾನು ಇದು ಕೊನೆಯದಿರುತ್ತೆ, ಸಡಿಲ ಮಾಡುವಂಥ ಕೊನೆಯ ಒಂದು ವ್ಯವಸ್ಥೆ ಮಕ್ಕಳದು. ಬಹುಶಃ ಯೂನಿವರ್ಸಿಟೀಸಲ್ಲಿರುವಂಥವ್ರು ದೊಡ್ಡ ಮಕ್ಕಳು ಇವ್ರಿಗೆ ಸ್ವಲ್ಪ ಪ್ರಾರಂಭದಲ್ಲೇ ಮಾಡ್ಬೋದು, ಯಾಕೆಂದರೆ ಅವ್ರಿಗೆ ಆನ್ಲೈನಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಅದೇ ಮಕ್ಕಳಲ್ಲಿ ನಾವು ಆನ್ಲೈನ್ ಮಾಡೋದು ಕಷ್ಟ. ಗ್ರಾಮೀಣ ಪ್ರದೇಶದಲ್ಲಿ ಬಡವರು ಇರ್ತಾರೆ, ಅವರಿಗೆ ಲ್ಯಾಪ್ಟಾಪ್ಸ್ ಇರಲ್ಲ ಮತ್ತು ಆ ತಂತ್ರಜ್ಞಾನ ಅವ್ರಿಗೆ ಗೊತ್ತಿರಲ್ಲ. ಇದೆಲ್ಲ ಕೂಡ ಕಷ್ಟ ಸಾಧ್ಯ. ಪ್ರಾಕ್ಟಿಕಲಿ ಎಷ್ಟೋ ಜನಕ್ಕೆ ವೈಫೈ ಇರಲ್ಲ, ಇಂಟರ್ನೆಟ್ ಇರಲ್ಲ, ಹಾಗಾಗಿ ದಟ್ ಈಸ್ ನಾಟ್ ಪ್ರಾಕ್ಟಿಕಲ್. ಬಹುಶಃ ನೋಡೋಣ, ಜೂನ್ ಜುಲೈ ಒಳಗಡೆ ಆದಷ್ಟು ಬೇಗ ಮಾಡೋದಕ್ಕೇ ಪ್ರಯತ್ನ ಮಾಡೋಣ. ಅಷ್ಟರೊಳಗೆ ಏನೆಲ್ಲ ಆಗ್ತದೆ ನೋಡ್ಕೊಂಡು ಅಂತಿಮವಾಗಿ ನಮ್ಮ ಕ್ಯಾಬಿನೆಟ್ಟಲ್ಲಿ ನಮ್ಮ ನಾಯಕರು ಮುಖ್ಯಮಂತ್ರಿಗಳೆಲ್ಲ ಇರ್ತಾರೆ, ನಾವು ಅಂತಿಮವಾಗಿ ತೀರ್ಮಾನ